ಖ್ಯಾತ ನಿರ್ದೇಶಕ ಗಿರೀಶ್ ಕಾಸರವಳ್ಳಿಯವರಿಗೆ ಉಡುಪಿಯ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ವಿಶ್ವಪ್ರಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಎಂಜಂ ಕಾಲೇಜಿನ ಮುದ್ದಣ್ಣ ಮಂಟಪದಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಆಳ್ವ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮೋಹನ್ ಆಳ್ವ ಚೆಂಡೆ ಬಾರಿಸಿ ಉದ್ಘಾಟಿಸಿದರು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಗಿರೀಶ್ ಕಾಸರವಳ್ಳಿ, ಎಂಜಂ ಕಾಲೇಜಿನ ವೇದಿಕೆ ನಾನು ರಂಗಭೂಮಿಗೆ ಬರಲು ಕಾರಣವಾದ ವೇದಿಕೆ. ಇಲ್ಲಿ ಬಿ ಕಾರಂತರ ಪರಿಚಯದಿಂದಾಗಿ ಮುಂದೆ ಸಿನಿಮಾಗಳನ್ನು ಮಾಡೋದಕ್ಕೆ ಪ್ರೇರಣೆಯಾಯಿತು ಎಂದರು. ಧರ್ಮ ರಾಜಕೀಯಕ್ಕಿಂತ ಕಲೆ ದೊಡ್ಡದು. ವೇದಿಕೆಯಲ್ಲಿ ಸಂಸ್ಥೆಯ ಗೌರವ ಅಧ್ಯಕ್ಷ ವಿಶ್ವನಾಥ್ ಶೆಣೈ, ಎಂಜಂ ಕಾಲೇಜಿನ ಪ್ರಾಂಶುಪಾಲ ದೇವಿದಾಸ್ ನಾಯ್ಕ್, ಸಂಸ್ಥೆಯ ಅಧ್ಯಕ್ಷ ಪ್ರೊಫೆಸರ್ ಶಂಕರ್ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಬಳಿಕ ಆಳ್ವಾಸ್ ರಂಗ ಅಧ್ಯಯನ ಕೇಂದ್ರದ ಮಕ್ಕಳಿಂದ ಜೀವನ್ ರಾಮ್ ಸುಳ್ಯ ನಿರ್ದೇಶನದ ಮಕ್ಕಳ ಮಾಯಾಲೋಕ ನಾಟಕ ಪ್ರದರ್ಶನಗೊಂಡಿತು. ವೇದಿಕೆಗೆ ಬಂದು ಒಂದು ಗ್ರೂಪ್ ಫೋಟೋಗೆ ಸೇರಬೇಕು ಅಂತ ಕೇಳಿಕೊಳ್ತೇನೆ. ವಿಶ್ವನಾಥರವರಿಗೆ ಕೈ ಮುಗಿದುಕೊಂಡು ಆಶೀರ್ವಾದ ಬೇಡುತ್ತಾ ವಿಶ್ವಪ್ರಭಾ ಪುರಸ್ಕಾರವನ್ನು ಪಡೆಯುವಂತ ನನ್ನ ಸಹೃದಯ ಬಂಧು ಶ್ರೀ ಗಿರೀಶ್ ಕಾಸರವಳ್ಳಿ ಅವರಿಗೂ ಕೈ ಮುಗಿದುಕೊಂಡು ನಿರ್ದೇಶಕರ ಕುವರ ಮೃಣಾಲ್ ಸೇನ್ ಸತ್ಯಜಿತರೆಂಬ ಸಿನಿ ದಿಗ್ಗಜರೆದುರು ಸಮನೆನಿಸಿ ನಿಂತಿರುವ ಕೃಷಿಕ ಕುಟುಂಬದ ಬಳ್ಳಿ ನಮ್ಮೆಲ್ಲರ ಹೆಮ್ಮೆಯ ಗಿರೀಶ್ ಕಾಸರವಳ್ಳಿ.